ಪಿಎ ಎಜುಕೇಷನಲ್ ಟ್ರಸ್ಟ್ ಅಧೀನದ ಕೊಣಾಚೆ ನಡುಪದವಿನಲ್ಲಿ ಕಾರ್ಯಾಚರಿಸುತ್ತಿರುವ ಪಿಎ ಇಂಜಿನಿಯರಿಂಗ್ ಕಾಲೇಜಿನ 2021-22ನೇ ಸಾಲಿನ ಘಟಿಕೋತ್ಸವ ಕಾಲೇಜಿನ ಪೀಸ್ ಸಭಾಂಗಣದಲ್ಲಿ ನಡೆಯಿತು. ಐಟಿಸಿ ಇನ್ಫೋಟೆಕ್ನ ಅಧ್ಯಕ್ಷ ಬ್ರಿಜೇಶ್ ಬಾಲಕೃಷ್ಣನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ದೇಶದ ಜಿಡಿಪಿಯಲ್ಲಿ ಏರಿಕೆ ಇರುವುದರಿಂದ ಉದ್ಯೋಗಾವಕಾಶ ಹಾಗೂ ಉದ್ದಿಮೆ ಹೆಚ್ಚುವ ನಿರೀಕ್ಷೆ ಇದೆ. ಪದವಿ ಪಡೆದ ವಿದ್ಯಾರ್ಥಿಗಳು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರೆದಲ್ಲಿ ಜೀವನದಲ್ಲಿ ಯಶಸ್ಸು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. There is nothing more important you can attain in your life than good ethics and good morals. This will take you far ahead in life. I repeat, nothing will take you further in life than good ethics and good morals. Building a good character is the most important thing you should achieve in life. It gives me immense pleasure and joy to have all of you here witnessing the achievements of our dear students who have toiled their days to attain tremendous results and are ready to fly above their limits to reach the sky. First and foremost, let me congratulate you on your graduation. ಸಮಾರಂಭದಲ್ಲಿ 2021-22ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಪಿಎ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಅಬ್ದುಲ್ಲಾ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸ್ಥಾಪಕರು ಪಿಎ ಇಬ್ರಾಹಿಂ ಹಾಜಿ ಅಗಲುವಿಕೆಯ ನಂತರ ಅವರ ಆಶಯಗಳಂತೆ ಶಿಕ್ಷಣ ಸಂಸ್ಥೆ ಮುನ್ನಡೆಯುತ್ತಿದೆ. ಕಾಲೇಜು ಆಡಳಿತ ಮಂಡಳಿ, ಶಿಕ್ಷಕ ವರ್ಗದಿಂದ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಮೈಲಿಗಲ್ಲುಗಳನ್ನು ತಲುಪಲು ಸಾಧ್ಯವಾಗಿದೆ ಎಂದು ಹೇಳಿದರು. Please be aware of where it is, the importance of what the timing is, and make use of the timing and move ahead, right? And to all the parents that have come here, I'm sure it's the proudest moment for all of you. It is, and I can all tell you that your kids are graduating at a time and at a place which is no better than anything that existed in India, right? So wish you all the best. I really hope that you make use of all the learnings that you have had. ಈ ಸಂದರ್ಭದಲ್ಲಿ ಪಿಎ ಎಜುಕೇಷನಲ್ ಟ್ರಸ್ಟ್ನ ಟ್ರಸ್ಟಿ ಪಿಎ ಜುಬೈರ್ ಇಬ್ರಾಹಿಂ, ಹಣಕಾಸು ವ್ಯವಹಾರಗಳ ನಿರ್ದೇಶಕ ಅಹಮದ್ ಕುಟಿ, ಪ್ರಾಂಶುಪಾಲ ಡಾ ರಮೇಶ್ ಎಂಕೆ, ಉಪ ಪ್ರಾಂಶುಪಾಲೆ ಡಾ ಶರ್ಮಿಳಾ ಕುಮಾರಿ ಎಂ, ಪಿಎ ಕಾಲೇಜಿನ ಎಚ್ಎಂ ಶರ್ಫುದ್ದೀನ್, ಎಂಬಿಎ ನಿರ್ದೇಶಕರಾದ ಡಾ ಸೈಯದ್ ಅಮೀನ್ ಅಹಮದ್, ಬಯೋಟೆಕ್ನಾಲಜಿಯ ಡಾ ಕೃಷ್ಣ ಪ್ರಸಾದ್ ಎನ್, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಡಾ ಪಾಲಾಕ್ಷಪ್ಪ ಕೆ, ಇಲೆಕ್ಟ್ರಾನಿಕ್ಸ್ ಹಾಗೂ ಸಮೂಹ ಸಂವಹನ ವಿಭಾಗದ ಮೊಹಮ್ಮದ್ ಹುಸೇನ್, ಇಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥ ಜಾನ್ ವಾಲ್ಡರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಡಾ ಪ್ರಶಾಂತ್ ಪೈ, ಪ್ರೊಫೆಸರ್ ಅಬ್ದುಲ್ ಮಜೀದ್, ಪ್ರೊಫೆಸರ್ ಇಸ್ಮಾಯಿಲ್ ಶಾಫಿ ಎಎಂ, ಡಾ ಮಿತ್ರಾ ಕೆ, ಡಾ ಸರೀನ್ ಶೇಖ್, ಪ್ರೊಫೆಸರ್ ಇಸ್ಮಾಯಿಲ್ ಶಾಫಿ, ಡಾ ಶರ್ಮಿಳಾ ಕುಮಾರಿ, ನಿಶಾಂತ್ ನಾರಾಯಣ್ ಮತ್ತು ಪ್ರೊಫೆಸರ್ ಮಿಶೆಲ್ ಡಿಸೋಸಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಉಳ್ಳಾಲ.